ಹೋಂಡಾ ಮೋಟಾರ್ಸ್ನವರ ಅತ್ಯುನ್ನತ ಶ್ರೇಣಿಯ ಬೈಕುಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಹೋಂಡಾ ಬಿಗ್ ವಿಂಗ್ ಮಳಿಗೆ ಶುಭಾರಂಭಗೊಂಡಿತ್ತು. ನಗರದ ಕೊಟ್ಟಾರ ಚೌಕಿಯ ವಿಎಸ್ಕೆ ಟವರ್ನಲ್ಲಿ ಕಾರ್ಯಾರಂಭಗೊಂಡಿದೆ. ದ್ವಿಚಕ್ರ ವಾಹನ ಪ್ರಿಯರ ನೆಚ್ಚಿನ ಶೋರೂಮ್ ಆಗಿರುವ ಹೋಂಡಾ ಮೋಟಾರ್ಸ್ ರವರ ಹೋಂಡಾ ಬಿಗ್ ವಿಂಗ್ ನಗರದ ಕೊಟ್ಟಾರ ಚೌಕಿಯ ವಿಎಸ್ಕೆ ಟವರ್ನಲ್ಲಿ ಆರಂಭಗೊಂಡಿತ್ತು. ಹೋಂಡಾ ಬಿಗ್ ವಿಂಗ್ ಮಳಿಗೆಯನ್ನ ಇಂಡಿಯನ್ ಐಡಲ್ 12ರ ಖ್ಯಾತಿಯ ನಿಹಾಲ್ ತಾವ್ರೂ ಮತ್ತು ಸಚಿನ್ ಶೆಟ್ಟಿಯವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಆನಂತರ ಅತಿಥಿ ಗಣ್ಯರು ನೂತನ ಹೋಂಡಾ ಬೈಕ್ ಅನ್ನು ಅನಾವರಣಗೊಳಿಸಿದ್ರು. ಇದೇ ವೇಳೆ ಸರಳ ಕಾಂಚನ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಅನಂತರ ಸರ್ವಿಸ್ ಸ್ಟೇಷನ್ ಅನ್ನ ಹೋಂಡಾ ಮ್ಯಾಟ್ರಿಕ್ಸ್ನ ಪ್ರತಿನಿಧಿ ವೆಂಕಟ್ ರಮಣ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇಂಡಿಯನ್ ಐಡಲ್ ಖ್ಯಾತಿಯ ನಿಹಾಲ್ ತಾವ್ರೂ ಅವರು ಈ ಮಳಿಗೆ ಯುವಕರ ಮನಸೆಳೆಯುವಲ್ಲಿ ಯಶಸ್ವಿಯಾಗಲಿ ಎಂದು ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಹೋಂಡಾ ಫಾರ್ ಹ್ಯಾವಿಂಗ್ ಮೀ ಆರ್ ಸರ್ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸರ್ ಹೇಳಿದಾಗೆ ತುಂಬ ಒಳ್ಳೆ ಲೊಕೇಶನಲ್ಲಿ ಈ ಶೋರೂಮ್ ಇದೆ. ಮತ್ತು ನೀವು ತುಂಬ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ನನಗೆ ಅದರಲ್ಲಿ ತುಂಬ ಅರ್ಥ ಆಯಿತು. ಆದರೆ ಸ್ವಲ್ಪ ನನಗೆ ಅರ್ಥ ಆಗಲಿಲ್ಲ, ಅದರಲ್ಲಿ ಅದು ತುಂಬ ಅರ್ಥ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ದ ಹೋಲ್ ಟೀಮ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಇದೇ ವೇಳೆ ಅವರು ಹಾಡು ಹಾಡುವ ಮೂಲಕ ನೆರೆದಿದ್ದವರನ್ನ ಮನರಂಜಿಸಿದ್ರು. ಚಂದ್ರನ ತೋಂಡೈತೆ ಖುಷಿಯಾವು ಅನ್ಚಾಡಿತ್ತ ಶುರುವಾಂಡ. ಚಿತ್ರನಟ ಅರ್ಜುನ್ ಕಾಪಿಕಾಡ್ ಅವರು ಮಾತನಾಡಿ, ಹೋಂಡಾ ಮೋಟಾರ್ಸ್ನವರ ಉನ್ನತ ಶ್ರೇಣಿಯ ಬೈಕ್ಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಹೋಂಡಾ ಬಿಗ್ ವಿಂಗ್ ಮಳಿಗೆ ಕರಾವಳಿಯಾದ್ಯಂತ ಮನೆ ಮಾತಾಗಲಿ ಎಂದು ಹೇಳಿದರು. So I'm really glad that I've come here. ಸೊ ದುಂಬು ಹಿಂಗೆ ಬೈಕ್ ಬಿಡ್ರೆ ನನ್ನ ಪಪ್ಪ ಅಮ್ಮ ಬಿಡೋದು ನಿಜ ಅಂದರೆ ನನ್ನಲ್ಲ ನನ್ನ ಮಗಲಿಗಿತ್ತ ಭಾರಿ ಇಷ್ಟ ಇಲ್ಲೇ ಬಾಲ. ಸೊ ಒಂದೇ ದಿನ ಗ್ಯಾರಂಟಿ ಬರ್ತಾನೆ ಬೈಕ್ ಅನ್ಕೊಂಡು ಧರ್ಮ ಕೊರ್ಪಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಚನೆ ಈ ಪ್ಯಾಂಡಮಿಕ್ ಟೈಮ್ ಇಡು ತುಳು ಸಿನಿಮಾ ಯಾನೊಂದು ಸೆಲ್ಫಿಶ್ ಏಪಲ್ ಆಪೆ. ಸೊ ಐ ಆಮ್ ರಿಯಲಿ ಸಾರಿ ಅಬೌಟ್ ದಿಸ್. ತುಳು ಸಿನಿಮಾಗೆ ಮಸ್ತ್ ಸಪೋರ್ಟ್ ಮಾಡ್ಕೊಡು. ಥಿಯೇಟರ್ಗೆ ಇತ್ತ ಬೇತೆ ಎಡೆಂಟೆ ಸಿನಿಮಾ ಬರೋಂಡು. ಸೊ ಮಾತನ್ನ ಬರ್ತದೆ ಎಂಕ್ಲೆ ಸಪೋರ್ಟ್ ಮಾಡ್ಲೇ ಅಂಚನೆ ಕೆಲವು ದಾಲ ಉಂಡಕ್ಕೆ ಕೆಲವು ಬಾಜಿ ಅಂತ ಮಸ್ತ್ ಕೈದಿರ್ತಿದ್ದೀರಿ ದಾಲ್ ಉಂಡ ಅಂದಾಗ. ಸೊ ನಾನು ಕೈದಿರ್ತಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಅಗೇನ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಶಟರ್ ಬಾಕ್ಸ್ ಫೀಲ್ಸ್ನ ಸಚಿನ್ ಶೆಟ್ಟಿಯವರು ಮಾತನಾಡಿ, ನೂತನ ಶೋರೂಮ್ ಆರಂಭಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಬಿಗ್ ಹೋಂಡಾ ಒಂದೊಂದು ಮಲ್ಲ ಶೂರ್ ಮಗ ಬೈಕ್ಸ್ ಗೊತ್ತು ಮೇಡಮ್ ಹೊರಡೊಂದು ಹೋಂಡಾ ಬೈಕ್ಸ್ ಬಗ್ಗೆ ನಮ್ಮೊಂದು ಬೈಕರ್ ಅದು ಈ ಇವೆಂಟ್ಲಿ ಮಸ್ತ್ ಖುಷಿ ನನಗೆ. ಅವ್ರು ಎಡ್ಡೆ ಪ್ಲೇಸ್ಡೆ ಒಂದು ಶೋರೂಮ್ ಮಾಡ್ತಾರೆ ಎಡ್ಡೆ ಸೇಲ್ಸ್ ಬೋರ್ಡ್ಗಳಿಗೆ ನನ್ನ ಹತ್ತು ಶೋರೂಮ್ಸ್ ಓಪನ್ ಆಗೋದು ಮಸ್ಟ್ ಥ್ಯಾಂಕ್ಸ್ ನಿಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಾಂಚನ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಆಡಳಿತ ನಿರ್ದೇಶಕ ಪ್ರಸಾದ್ ರಾಜ್ ಕಾಂಚನ್ ಅವರು ಸ್ವಾಗತಿಸಿ ಮಾತನಾಡಿ, ಈ ಮಳಿಗೆಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರಥಮವಾಗಿದ್ದು ಹೋಂಡಾ ಮೋಟಾರ್ಸ್ ರವರ ಉನ್ನತ ಶ್ರೇಣಿಯ ಬೈಕುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಈ ಮೋಟಾರ್ ಬೈಕುಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ತಯಾರಿಸಲಾಗಿದೆ ಎಂದು ಹೇಳಿದರು. And we started our operations and business operation in 2001 with the TVS. After that, we are expanded our operations one after one company. Presently, we have Hyundai, TVS, Ashok Leyland, Honda. ಈ ಸಂದರ್ಭದಲ್ಲಿ ಸರಳ ಕಾಂಚನ್, ವೀಕೆಂಡ್ ಆನ್ ವೀಲ್ಸ್ನ ಗಿರೀಶ್ ಶೆಟ್ಟಿ, ಮಾಲತಿ ಮುಲ್ಕಿ, ಕಾಂಚನ ಮೋಟಾರ್ಸ್ನ ನಿರ್ದೇಶಕಿ ಸುಕನ್ಯಾ ಕಾಂಚನ್, ಸಂಸ್ಥೆಯ ಜನರಲ್ ಮ್ಯಾನೇಜರ್ ಪ್ರತೀಕ್ ಕಾಮತ್ ಉಪಸ್ಥಿತರಿದ್ದರು. ಆರ್ಜೆ ಎರೋಲ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದವರನ್ನ ಮನರಂಜಿಸಿತು.
ಕಪ್ಪು ಬಿಳಿ ಏಕವರ್ಣ ಥೀಮ್ನಿಂದ ಅಲಂಕರಿಸಲ್ಪಟ್ಟ ಬಿಗ್ ವಿಂಗ್ ವಾಹನಗಳನ್ನು ಸಂಪೂರ್ಣ ವೈಭವದಲ್ಲಿ ಪ್ರದರ್ಶಿಸುತ್ತಾರೆ. ಗ್ರಾಹಕರ ಉತ್ಪನ್ನ ಅಥವಾ ಪರಿಕರಗಳ ಬಗೆಗಿನ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರಿಸಲು ಬಿಗ್ ವಿಂಗ್ನಲ್ಲಿ ಉತ್ತಮ ತರಬೇತಿ ಪಡೆದ ವೃತ್ತಿಪರರು ಇರುತ್ತಾರೆ. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.